ಮೋದಿ ಬರಬೇಕು ಅಂದರೆ ನಮ್ಮೆಲ್ಲ ಕ್ಷೇತ್ರಗಳಿಂದ BJP MP ಗಳು ಗೆದ್ದು ಹೋದಾಗ ಮಾತ್ರ ಮೋದಿ ಗೆದ್ದು ಬರ್ತಾರೆ. ನಾವು ಕೊಟ್ಟ ಮಾತಿನಲ್ಲಿ ಇನ್ನೊಂದು ಬಾಕಿ ಇದೆ. ಯಾವುದದು? ಸಮಾನ ನಾಗರಿಕ ಸಂಹಿತೆ. ಆರ್ಟಿಕಲ್ 44 ಹೇಳುತ್ತೆ ದೇಶಕ್ಕೆ ಸಮಾನ ನಾಗರಿಕ ಸಂಹಿತೆ ಬೇಕು. ಅಂಬೇಡ್ಕರ್ ಹೇಳಿದ್ದು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳಿ. ಆದರೆ ತುಷ್ಟೀಕರಣದ ರಾಜಕಾರಣ 70 ವರ್ಷಗಳ ಕಾಲ ಅದನ್ನು ಅನುಷ್ಠಾನ ಮಾಡಕ್ ಬಿಡ್ಲಿಲ್ಲ. ದೇಶದಲ್ಲಿರೋ ಎಲ್ಲ ಭಾರತೀಯರು ಒಂದು ಹೌದಲ್ವೋ? ಒಂದು ಹೌದು ಅಂತ ಅಂದಮೇಲೆ ಸಮಾನ ನಾಗರಿಕ ಸಂಹಿತೆ ಬರಬೇಕೋ ಬೇಡವೋ? ಬೇಡ ಅನ್ನೋದಾದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೂಡ ಶರಿಯಾ ಪ್ರಕಾರನೇ ಆಗಲಿ ಅಂತ ಯಾಕೆ ಸಾಬ್ರ ಹೇಳಕ್ಕಲ್ಲ? ಕ್ರಿಮಿನಲ್ ಕೋಡ್ ಏನಿದೆ ಅದು ಶರಿಯಾ ಪ್ರಕಾರ ಮಾಡೋದು ಅಂದ್ರೆ ಕಳ್ತನ ಮಾಡಿದವನ್ನ ಕೈ ಕತ್ತರಿಸು, ಅತ್ಯಾಚಾರ ಮಾಡಿದವನ್ನ ಕಲ್ಲಲ್ಲಿ ಹೊಡೆದು ಸಾಯಿಸು. ಸರಿಯಾ ಹೇಳೋದು, ನಾನಲ್ಲ. ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ ಕಿತ್ತು ಹಾಕು, ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ ಕಿತ್ತು ಹಾಕು ಅಂತ ಶರಿಯಾ ಹೇಳಿದೆ. ಅದನ್ನ ಯಾಕೆ ನಮ್ಮ ಇಸ್ಲಾಂ ಪ್ರಕಾರ ನಮಗೂ ಶರಿಯಾನೇ ಬರಲಿ ಅಂದ್ರೆ ಎಷ್ಟು ಜನರ ಕೈ ಉಳಿದಾತು, ಎಷ್ಟು ಜನರ ಕಣ್ಣು ಉಳಿದೈತಿ. ಇವ್ರು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತಲೇ ಪಾಪ ಆ ತಾಯಂದಿರು ಮುಖನೂ ಕಾಣ್ದಂಗೆ ಓಡಾಡೋದು. ಈ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಮುಖನೂ ತೋರಿಸ್ದಂಗೆ ಓಡಾಡೋದು ತಾಯಂದಿರು. ಎಷ್ಟು ಜನರ ಕಣ್ಣು ಹೋದಾತು. ಹಂಗಿದ್ರೆ ನಿಮಗೆ ಸಿವಿಲ್ ಕೋಡ್ ಮಾತ್ರ ಬೇಕು. ನಾನೊಬ್ಬ, ನನಗೆ 4, ನಮಗೆ 46 ಅನ್ನಕ್ಕೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಯಾಕೆ ಬೇಡ? ನೀವು ಸರಿಯಾನೇ ಬೇಕು ಅನ್ನೋದಾದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡು ನಮ್ಮ ಕಾಯ್ದೆ ಪ್ರಕಾರನೇ ಇರಲಿ ಅಂತ ಹೇಳಿ ಯಾಕೆ ಹೇಳಲ್ಲ? ಯಾಕೆ ಹೇಳೋದಿಲ್ಲ? ಅದು ನಡೆಯೋದಿಲ್ಲ. ಸಮಾನ ನಾಗರಿಕ ಸಂಹಿತೆ ಬರಬೇಕು. ಆ ಸಮಾನ ನಾಗರಿಕ ಸಂಹಿತೆಗೆ ಬೇಕಾಗಿರ್ತಕ್ಕಂಥ ಸಲಹೆಯನ್ನ ಈಗಾಗಲೇ ತಗೊಳ್ಳೋ ಕೆಲಸವನ್ನ ಮಾಡ್ತಾ ಇದೆ. ದಯಮಾಡಿ ನಾನು ವಿನಂತಿ ಮಾಡ್ತೇನೆ, ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ಸಮಾನ ನಾಗರಿಕ ಸಂಹಿತೆ, ಎಲ್ಲರೂ ಸಮಾನರು. ನೀನೊಬ್ಬ ಹೆಚ್ಚು, ನೀನು ಕಡಿಮೆ ಅನ್ನುವಂಥ ಮಾನಸಿಕತೆಯೇ ನಮ್ಮ ದೇಶವನ್ನು ತುಂಡು ಮಾಡಿದ್ದು. ನಾನೇ ಬೇರೆ ಅನ್ನುವಂಥ ಮಾನಸಿಕತೆಯೇ ದೇಶವನ್ನು ತುಂಡು ಮಾಡಿದ್ದು. ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರಬೇಕು ಅಂತಾದ್ರೆ, ಬಲವಾಗಬೇಕು ಅಂದ್ರೆ ಸಮಾನ ನಾಗರಿಕ ಸಂಹಿತೆ ತರಬೇಕು. ಅದಕ್ಕಾಗಿ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ಬಂಧುಗಳೇ, ಸಾಂಸ್ಕೃತಿಕ ಪುನರುತ್ಥಾನ 9 ವರ್ಷದಲ್ಲಿ ಆಗಿರೋದನ್ನ ನಾವು ಅನುಭವಕ್ಕೆ ತಂದ್ಕೋಬಹುದು. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಪರಿವರ್ತಿಸೋದ್ರ ಮೂಲಕ ಆಯಿತು. ಕಾಂಗ್ರೆಸ್ ಆಡಳಿತದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಹೋಗಲಿ 6 ಅಡಿ ಜಾಗನೂ ಡೆಲ್ಲಿಯಲ್ಲಿ ಕೊಡಲಿಲ್ಲ. ದೆಹಲಿನಲ್ಲಿ 6 ಜಾಗನೂ ಕೊಡದಲ್ಲೇ ಅಪಮಾನ ಮಾಡಿದ್ರು. ಅವರಿಗೆ ಭಾರತ ರತ್ನ ಕೊಡಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಬೇಕಾಯ್ತು, VP ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯ್ತು, BJP ಬೆಂಬಲದ ಸರ್ಕಾರ ಭಾರತ ರತ್ನ ಕೊಟ್ಟಿದ್ದು. ಕಾಂಗ್ರೆಸ್ 6 ಅಡಿ ಜಾಗನೂ ಕೂಡ ಕೊಡಲಿಲ್ಲ. ಆದರೆ ನಮಗೆ ಹೆಮ್ಮೆ ಇದೆ, ಇವತ್ತು ಅವರ ಪಂಚಧಾಮಗಳು, ಅವರು ಮಧ್ಯಪ್ರದೇಶದಲ್ಲಿ ಹುಟ್ಟಿದ ಮಹುವಾ, ಅವರ ನಾಗ್ಪುರದಲ್ಲಿ ಅವರೊಂದು ಕಾರ್ಯಕ್ಷೇತ್ರ ನಾಗ್ಪುರ, ಬ್ಯಾರಿಸ್ಟರ್ ಪದವಿ ಪಡೀಲಿಕ್ಕೆ ಓದ್ತಾ ಇದ್ದಂಥ ಲಂಡನ್ನ ಮನೆ, ಸಂವಿಧಾನ ಬರಿಬೇಕಾದ್ರೆ ಇದ್ದಂಥ ದೆಹಲಿಯ ಆಲಿಪುರ್ನ ಮನೆ, ಹಾಗೆ ಅಂತ್ಯ ಸಂಸ್ಕಾರಗೊಂಡಂತ ಮುಂಬೈ, 5 ಕ್ಷೇತ್ರಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸುವ ಕೆಲಸವನ್ನ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ. ಸ್ವತಂತ್ರ ಭಾರತದಲ್ಲಿ ನೇತಾಜಿಗೆ ಸಿಗಬೇಕಾದಂತ ಗೌರವವನ್ನ, ಸ್ಥಾನವನ್ನ ದುರುದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಕೊಡಲಿಲ್ಲ. ಇವತ್ತು ಇಂಡಿಯಾ ಗೇಟ್ನಲ್ಲಿ ಪಂಚಮ ಜಾರ್ಜ್ನ ಪ್ರತಿಮೆ ಇಲ್ಲ, ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದ್ರ ಮೂಲಕ ಐತಿಹಾಸಿಕ ತಪ್ಪುಗಳನ್ನು ಸರಿಪಡಿಸುವ ಕೆಲಸವನ್ನ ನರೇಂದ್ರ ಮೋದಿ ಅವರು BJP ಸರ್ಕಾರ ಮಾಡ್ತಾ ಇದೆ. ಈ ದೇಶವನ್ನ ಬ್ರಿಟಿಷ್